ಕರೆಂಟ್ ಇಲ್ಲ. ಸರ್ಕಾರದ ಮುಖ್ಯಮಂತ್ರಿಗಳ ಈ ರೀತಿಯ ಒಂದು ಅತ್ಯಂತ ಬೇಜವಾಬ್ದಾರಿತನ. ಇಲ್ಲಿ ಪ್ರವೀಣ್ ಅವರ ಮನೆಗೆ ಭೇಟಿ ಕೊಟ್ಟು ಇಲ್ಲಿ ಯಾವ ಮಸೂದ್ ಅವರ ಹತ್ಯೆಯಾಗಿದೆ, ಮಸೂದ್ ಅವರ ಬ್ಯಾಕ್ಗ್ರೌಂಡನ್ನು ಕೇಳಿದಾಗಲೂ ಎಲ್ಲ ಒಂದು ಕಡೆ ಈ ಒಂದು ಯುವಕನ ಮೇಲೂ ಹತ್ಯೆ ಆಗಿರ್ತಕ್ಕಂಥದ್ರಲ್ಲಿ ಭಾಗಿದಾರರಿದ್ದಾರೆ. ಇದರಲ್ಲಿ ಒಂದು ವಿಚಿತ್ರವಾದಂಥ ರೀತಿಯ ಸನ್ನಿವೇಶ ಇವರ ಹತ್ಯೆ ಆಗಿರ್ತಕ್ಕಂಥದ್ದು. ಇದೆಲ್ಲ ನಾನು ಒಟ್ಟಾರೆ ಸಮಗ್ರವಾಗಿ ಅಲ್ಲಿ ಸೂರತ್ಕಲ್ನ ಅಲ್ಲಿ ಫಾಜಿಲ್ ಮನೆಗೆ ಭೇಟಿ ಕೊಟ್ಟ ನಂತರ
ನಿಮಗೆ ವಿವರಣೆ ಕೊಡ್ತೀನಿ. ನಾನು ಇವತ್ತು ಮುಖ್ಯಮಂತ್ರಿಗಳು ಬಂದು ಕುಟುಂಬಕ್ಕೆ ಬಂದು ಕುಟುಂಬದ ಪರಿಸ್ಥಿತಿಯನ್ನು ಕೇಳ್ತಕ್ಕಂಥ ಒಂದು ಕನಿಷ್ಠ ಸೌಜನ್ಯವನ್ನು ತೋರಿಸಿಲ್ಲ. ನಾನು ವಿಷಯವನ್ನು ಸಂಗ್ರಹಿಸೋಕ್ಕೋಸ್ಕರನೇ ಬಂದಿದ್ದೆ. ಮಸೂದ್ ಅವರ ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನನ್ನ ಗಮನಕ್ಕೆ ಅಂತಂದಿದ್ದಾರೆ. ಅದನ್ನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಇದು ಈ ಮಸೂದ್ ಅಂತಕ್ಕಂಥವನು ಯಾವುದೇ ಆರ್ಗನೈಸೇಷನ್ ಇದ್ದವನು ಅಲ್ಲ, ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಸಂಬಂಧವೂ ಇಲ್ಲ. ಒಂದು ಪೇಂಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಒಂದು ಕರೋನಾ ಹಿಂದೂ ಸಮಾಜದವರೇ ಇವನಿಗೆ ಸಾಕ್ಲಿಕ್ಕೆ ಏನು ಕೊಟ್ಟರು, ಅಲ್ಲಿಂದ ಅವನ ಹತ್ಯೆಗೆ ಸ್ಕೆಚ್ ಮಾಡ್ಕೊಂಡ್ರು. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದರಿಂದ ಇಲ್ಲಿ ನಾನು ಏನು ಸುದೀರ್ಘವಾಗಿ ಈ ಮಾಹಿತಿಗಳೇನಿದೆ ಅದನ್ನು ನಾನು ಸೂರತ್ಕಲ್ನ ಮಾಧ್ಯಮಿಸ್ತಿದ್ದು ಎಲ್ಲ ವಿಷಯ ಪ್ರಸ್ತಾಪ ಮಾಡ್ತೀನಿ. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0851200030 9141160704 8050108510.